ಅವು ನೀರ್ಲೆ ತಂಬೆ ಅವರಲ್ಲಿ ಏನ್ ಬರುತ್ತೆ ನನಗೆ ಗೊತ್ತಿಜ್ಜಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಬರ್ತ್ಡೇ ವ್ಲಾಗ್. ಯಾರ ಬರ್ತ್ಡೇ ಅಂತ ಆಮೇಲೆ ಹೇಳ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಬರ್ತ್ಡೇಗೋಸ್ಕರ ನನ್ನ ಭಾವ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ಯಾವ ಥರ ಆಗುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ಅಕ್ಕಿ ಎಲ್ಲ ಹಾಕ್ತಿದ್ದಾರೆ, ಆಮೇಲೆ ಹೇಗಾಗುತ್ತಂತ ನಿಮಗೆ ತೋರಿಸ್ತೀನಿ. ನಾನು ಅವರ ಒಟ್ಟಿಗೆ ಇದ್ದೆ. ಇನ್ನು ಗ್ರೇವಿ ಮಾಡಲಿಕ್ಕೆ ಏನೆಲ್ಲ ಬೇಕಂತ ಅವರೇ ಹೇಳ್ತಾರೆ. ಒಂದು ಪೇಸ್ಟ್ ಸ್ನೇಹಿತರೆ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಶುಂಠಿ, ನೀರುಳ್ಳಿ, ಅದನ್ನು ಫ್ರೈ ಮಾಡಲಿಕ್ಕೆ ನೆಯ್ಯಿ ಪಾಡ್ದಾಂಡು ಇದು ಚಕ್ಕೆ, ಜಾಯಿಕಾಯಿ, ಏಲಕ್ಕಿ, ಲವಂಗ, ಕಾಯಿ ಮುಂಚಿ, ನೀರುಳ್ಳಿ, ಬೆಳ್ಳುಳ್ಳಿ, ನೀರುಳ್ಳಿ, ಶುಂಠಿ. ಕಾಯಿ ಮುಂಚಿ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ನ್ಯಾಚುರಲ್ ದಿಕ್ಕಿಯಲ್ಲಿ ಮಾಡ್ಬೋದು. ನನ್ನ ಅಕ್ಕನಲ್ಲ ಭಾವನಲ್ಲ ಅಡಿಗೆ ಕೊಡಿ. ಕೊತ್ತಂಬರಿ. ನನ್ನ ಅಕ್ಕ ಮತ್ತು ಭಾವ ಸೇರಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಎಲ್ಲ ಅಡುಗೆನೂ ಅವರೇ ಮಾಡಿದ್ದು. ಅವರ ಜೊತೆಗೆ ನನ್ನ ಅಮ್ಮ ಚಿಕ್ಕಮ್ಮ ಎಲ್ಲ ಸೇರಿಕೊಂಡಿದ್ದಾರೆ. ನಾನೇನು ಅಡುಗೆ ಮಾಡಲಿಕ್ಕೆ ಸೇರಿಕೊಂಡಿಲ್ಲ. ಸ್ಪೂನು ಮಂಜಲ್ದ ಪುಡಿ 2 ಸ್ಪೂನು, ಒಂಜಿ ಚೂರು ನೆಯ್ಯಿ, ಇನ್ನಿತ್ತ ಬಿಡಿ ಫುಲ್ ಸುರುಟ್ಟು. ಯಾವ ಈತ ಫ್ರೈ ಅಲ್ಲೇ ಯಾವ ನಿನ್ನದ ಮತ್ತು ಪುಳಿ, ಕೊತ್ತಂಬರಿ ಸೊಪ್ಪು, ಒಂದು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂಜಿ ಕಟ್ಟೆ ಬೋಡು, ಪುದೀನ ಎಲ್ಲ ಬೋಡಾತೆ, ಒಂಜಿ ಕಟ್ಟು, ಒಂಜಿ ಚೂರು ನೀರು. ನನ್ನ ಪೇಸ್ಟ್ ಅನ್ಕೊಂಡ ಮೂಲೆನ್ನ ಬಾವ ಎತ್ತನಲ್ಲ ಬೇಯ್ತಾನಂದು. ಹಾಯ್ ಬಲ್ಲಿ, ಹಾಯ್. ಸ್ನೇಹಿತರೆ, ಬರ್ತ್ಡೇ ಯಾರ್ದಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಬರ್ತ್ಡೇ ಬೇರೆ ಯಾರ್ದಲ್ಲ, ನಿಮ್ಮ ಪ್ರೀತಿಯ ವಿನುದೇ, ಅಂದರೆ ನನ್ನದೇ ಬರ್ತ್ಡೇ. ಇವತ್ತು ಜೂನ್ 3ಗೆ ನನ್ನ ಬರ್ತ್ಡೇ. ನಾನು ಯಾವಾಗಲೂ ನನ್ನ ಬರ್ತ್ಡೇನ ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲಾಗಿ ಮಾಡ್ತಾ ಇರ್ತೀನಿ. ಈ ವರ್ಷ ದಮ್ಮುಗನ ಸರಿ ಹೊಡದಿ. ಸ್ನೇಹಿತರೆ, ಅವರು ಏನು ಹೇಳಿದ್ರು ಗೊತ್ತಾಯ್ತಾ? ಇವಾಗ ಅವರು ಅನ್ನವನ್ನು ಅರ್ಧ ಬೇಯಿಸಿದ್ದಾರೆ. ಅವರು ದಮ್ ಕೊಡ್ತಾರಲ್ಲ, ಅಂದರೆ ದಮ್ ಕೊಡೋದಂದರೆ ದಮ್ ಕೊಟ್ಟಾಗ ಅದನ್ನು ಬಂದಲ್ಲಿ ಇಡಲಿಕ್ಕಿದೆ. ಆವಾಗ ಇನ್ನು ಜಾಸ್ತಿ ಬೇಯುತ್ತೆ. ಏನಾದರೂ ಇವಾಗ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಅದು ಇನ್ನೂ ಬೇಯುತ್ತೆ. ಅದಕ್ಕೋಸ್ಕರ ಇವಾಗ ಲೈಟಾಗಿ ಬೇಯಿಸಿದರೆ ಅದು ಅಲ್ಲಿ ಕರೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಹೊತ್ತು ಇಡಲಿಕ್ಕಿದ್ದಲ್ಲ ದಮ್ ಕೊಟ್ಟು, ಆವಾಗ ಅದು ಬೇಯೋದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಅಂತ ಅವರು ಹೇಳಿದ್ದು. ಹಾಗಾಗಿ ಸ್ವಲ್ಪ ಬೇಯಿಸಿ ಅದನ್ನು ಇವಾಗ ಕೆಳಗಡೆ ಇಟ್ಟಿದ್ದಾರೆ.
ನೆಂತುವಲಿ ಪೇಸ್ಟ್ ಆಂಡು ನಾನು ಜ್ಯೂಸ್ ಕಟ್ಟೆನ ಮರಿಯದಿತ್ತೆ ನಾನು ಈರುಳ್ಳಿ ನೀರುಳ್ಳಿ ಎಂಚನೆ ಮಾಡ್ಬೆ ಮಂಗಿ ಪದ್ಯ ಕಾಪಿ ರೈಟ್ ಬರ್ಬ ಇಡೇಗೆ ಪಾಡ್ನೆ ನ್ಯಾಚುರಲ್ ಅದು ಪದಗಳು ಮಲ್ಲಕ್ಕ ಸಾರು ಗುಂಡಿಗಾಡಿ ಮಂತದ್ದು ಒಳ್ಳೆ ದಾಯ್ತಾಮ ನಂಬಿ ದಾಯ್ತಾಮನೆ ಗಬ್ಬುಣ್ಣ ಎಂಜಿನ ಗಬ್ಬುಣೆ ಎಂಜಿನ ಗಬ್ಬುಣೆ ಮತ್ತೆ ಬಲಿಪುಣೆ ದಾಯ್ ಪಕ್ಕಡ ಕಡೆ ಎಲ್ಲ ಬಲಿಪಲ್ಲ ಬೇ ಉಂಟುಂಬೆ ಅಲ್ಲ 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 ದಿನಾಲ್ ಕಾಯಿ ಮುಂಚಿ ಪಕ್ಕ ಶುಂಠಿ ಗೊಚ್ಚಿ ಶುಂಠಿ ಕಾಯಿ ಕೋರಿ ಜಿಲುಂಬರು ಸ್ನೇಹಿತರೆ ಯಾರಿಗೆಲ್ಲ ಪಪ್ಪಾಯಿ ಬೇಕಿದೆ ನಮ್ಮನೆಗೆ ಬನ್ನಿ 2 ಮರದೆ ಕೊಡ್ತೀನಿ ಸುಲಭವಾಗಿ ಬೆಳ್ಳುಳ್ಳಿ ಸುಲಭವಾದ ಬೆಳ್ಳುಳ್ಳಿದ ಚೋಳಿ ದೆಪ್ಪನ ಟಿಪ್ಸ್ ಕೈಟ್ಟೆ ಎಂಚ ದೆಪ್ಪುಲಿ ನೆಂಬೆಲ್ಲ ದೆಪ್ಪುಣಿ ಎಂಚ ನೆಂಬೆ ಎಂಚ ಬತ್ತನೆ ಎಂಚ ದೆಪ್ಪುಣಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಈ ಜೋಕುಲ್ಲ ಬಲ್ಯ ಇದು ಬೆಲ್ಲದ ಚೋಲೆ ಪ್ರಮೋದನ ಈಡತಿ ಬಾರಿ ಸುಲಭ ಬಡಿತಾನೆ ಈಗ ಮರ ತಗೊಂಡು ಒಂದು ಚಮಚ ಬಾಡ್ನೆ ಮತ್ತು ಬೆಚ್ಚ ಅಂತದು ಯಾಲೊಂದು ಎತ್ತೊಂದಲ್ಲೇ ಛೇ ದಾಂದಿ ಓಂಬೆ ಬೆಳ್ಳುಳ್ಳಿ ನಂಬೆ ಬೆಳ್ಳುಳ್ಳಿ ಓಂಬೆ ಅವು ನೀರಿಲ್ಲ ತಂಬೆ ಅವು ನೀರುಳ್ಳಿ ಬೆಳ್ಳುಳ್ಳಿ ಹಾ ಒಂದು ಪೂರ ಅಕ್ಕ ಮಲ್ಪುಣೆ ಎಣ್ಣೆಲ್ಲ ಬೀಜದ ಬಂದಿಲ್ಲ ಯಾಕಡೆ ನೀರು ಪಾಲ್ದಿತ್ತನತ್ತೆ అయిన పేస్ట్ మంతనైతే అవు నీరులే తంబే అవు నీరులేంబే మామ కాకున్నా నువ్వు నీరులేంబే నువ్వు నీరులే తంబే నీరులేంబే నువ్వు బొల్లుల్యా ಅವೇನು ತಿರುಗಲಿ ಹಾಯ್ ಬಲ್ಲೆ ಇಂಚ ಹಾಂ ಹಾಂ ಅದ ಕೊರೊಂದು ಜವಾಕ್ಲೆ ಅಭ್ಯಾಸ ಆಪುನು
ಸುಲಭವಾಗಿ ಬೆಳ್ಳುಳ್ಳಿ ಕಟ್ ಮಾಡೋ ವಿಧಾನ ಕತ್ತರಿಯಲ್ಲಿ ಕಟ್ ಮಾಡಿದ್ರೆ ಆಯ್ತು. ಯಾಕಂದ್ರೆ ನಮಗೆ ಅಲ್ಲಿಂದ ಚಾಕು ತರುವಾಗ 1 ಗಂಟೆ ಆಗ್ತದೆ, ಅದಕ್ಕೆ ಇದರಲ್ಲಿ ಕಟ್ ಮಾಡಬೇಕು. ಕತ್ತರಿಯಲ್ಲೇ ತತ್ವ ಇವಾಗ ಅತಿನೇನಾ ನೀ ಕ್ಯಾಮರಾ ಬೈದಿನದ ಕಾಲ ನೆಂಚಮ್ಮ ನೀರ್ಲಿದ್ದು ಚೋಲೆ ಪುಣ್ಣಿ ಬಗ್ಗೆಂಗಿನ ಎಂಜಿನ ಮಣಿ ಎಂಜಿನ ಮಣಿ ದಾಯ್ತೇನು ಇಂದ ನೀರುಳ್ಳಿಯ ಇಂದ ಬೊಳ್ಳುಳ್ಳಿ ಎತ್ತಂಬೆ ಇಂದ ಬೊಳ್ಳುಳ್ಳಿ ಎತ್ತ ಅವು ನೀರುಳ್ಳಿ ಎತ್ತಂಬೆ ಬೊಳ್ಳುಳ್ಳಿ. ಸ್ನೇಹಿತರೆ, ಅಲ್ಲಿಂದ ಚಿಕನ್ ಕ್ಲೀನ್ ಮಾಡಲಿಕ್ಕಿದೆ, ಅಲ್ಲಿಗೆ ಬಂದೆ. ಅಲ್ಲಿ ನಾನು ಚಿಕನ್ ಎಲ್ಲ ಸೇರಿಕೊಂಡು ಚಿಕನ್ ಕ್ಲೀನ್ ಮಾಡ್ತಾ ಅದನ್ನು ಕಟ್ಟಿಂಗ್ ಮಾಡ್ತಿದ್ವಿ. ಸ್ನೇಹಿತರೆ, ನಾವು ಮನೆಯಲ್ಲಿ ದಿನನಿತ್ಯ ಯಾವ ಥರ ಇರ್ತೀವಿ, ಯಾವ ಥರ ಮಾತಾಡ್ತಿರ್ತೀವಿ, ಅದೇ ಥರ ಈ ವಿಡಿಯೋ ಮಾಡಿದ್ದೀನಿ, ನ್ಯಾಚುರಲ್ ಆಗಿ ಮಾಡಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ವಿನಾಯನ ಬರ್ತ್ಡೇ ಮೀನು ಕಬಾಬು ಅದೇನೆ ಎರಡು ಚಮಚ 3 ಚಮಚ ಯಾವ ಉಪ್ಪು ಅರಸಿನ ಸ್ವಲ್ಪ ಅರಸಿನ ಮತ್ತೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಬೇಕು. ನೀರು ಐದು ಕಪ್ ಕಾರ್ನ್ ಪವರ್ ಬಾಡ್ನ ಕಾರ್ನ್ ಪವರ್ ಒಂದು 2 kg ಕೊರಿಗೆ ಕಾರ್ನ್ ಪೌಡರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂಚೂರು ಅಡಿಗೆ ಎಲ್ಲೂ ಬಂದಲ್ಲ ಅಂತ ನೆಟ್ಟು ಜಾಸ್ತಿ ಚೂರು ಬಾಡ್ಗ ಅಂದ ಎಲ್ಲಿ ಬಂದಲ್ಲ ಅಂತ ಏನಲ್ಲಿ ಅಡಿಗೆ ಅನ್ಕೊಂಡು ಕದೀತ ಒಟ್ಟಿಗೆ ಐತೆ ಇಪ್ಪಾಡು ಮಲ್ಲ ಬೀಸು ಮಾತ್ರ ದೆತ್ತನಿಕ್ಕೆ ಪಾಡ್ಲ ಅದನ್ನ ಐತೆ ಇಪ್ಪಾಡು ಬೇಕು ಅತ್ತ
ಅವು ಪೀಸ್ ಒಂದು ಎಲ್ಲಿ ತಿಕ್ಕ ನಮ್ಮ ಅಲ್ಲೇ ಹೆಜ್ಜಿ ತೊಂದರೆ ಹೆಜ್ಜಿ ಅಲ್ಲ ಅವು ಪೀಸ್ ಪೂರ ಕಬಾಬ್ಗೆ ಹಾಂ ಇರ್ನೋದಾ ಹಾಂ ಮೊಬೈಲ್ ಗಟ್ಟಿ ಅವು ಪಾಡಿರವಲ್ಲಿ ಪಾಡ್ರಲ್ಲಿ ಫಸ್ಟ್ಗೆ ನೆಯ್ಯಿ ಪಾಡ್ಲಿಕ್ಕೆ ನೆಯ್ಯಿ ಪಾಂಡು ಅನ್ನ ಅನ್ನ ಹಾಂ ಬೆಳ್ಳುಳ್ಳಿ ಪಾಡು ಬೆಳ್ಳುಳ್ಳಿ ನಾಳೆ ಕೊಂಚ ವರ್ಷ ಆಗುತ್ತಲ್ಲ ಬಾಗುಂಟು ಐದು ನಾಂಡು 5 ಕೊಂತೆ ನೀರ್ಲಿ ಬಾಡು ಒಂತೆ ನೀರು ಅದೇ ಒಂದು ಚಾ ನನ್ನೊಂದು ಗ್ಲಾಸ್ ಚಾ ಬತ್ತುಂಡು ಒಂದು ಇಂಜ ಚಾ ಬರ್ಬೋದು ಒಂಜೆ ಗ್ಲಾಸ್ ಚಾ ಬರ್ಪುಣು ಅಂಚ ನೀರ್ಲಿ ಅಂತ ಬಾಡೊಂದು ಬಂದಾಗ ಹಾಂ ಒಂದೇ ಸೂ ಗೊತ್ತಾವಡ ಟೊಮೆಟೊ ಅಲ್ಲ ಒಂದು 2 ಗಂಟೆ ಟೊಮೆಟೊ ಅಲ್ಲ ಹಾಂ ಕಾಯಿ ಮುಂಚೆ ಒಟ್ಟಿಗೆ ಪಾಡು 2 ಗಂಟೆ ಟೊಮೆಟೊ ಕಾಯಿ ಮುಂಚೆ ಐತಿ ಒಂದು 4 ಕಾಯಿ ಮುಂಚೆ ಒಂದು 4 ಕಾಯಿ ಮುಂಚೆ ಪಾಡ್ದಾಗ ಟೊಮೆಟೊ ನೀರಾಗ ತಕ್ಕೊಂಡು ಫ್ರಿಜ್ಗೆ ಒಂದು ಚೂರು ಉಪ್ಪು ಆಗೋದು ಹಾಂ ಹಾಂ ಉಪ್ಪು ಉಂಟ ನೀರು ಹಾಕೋಣ ಟೊಮೆಟೊ ಸಕ್ಕರೆ ಬಂಡ ಸಕ್ಕರೆ ಬಂಡ ಚೀಪೆ ಹಾಕೊಂಡು ಮೊನ್ನೆ ಟೊಮೆಟೊ ಪಾಡ್ನೆಲ್ಲ ಕೆಜಿ ಇತ್ತದ ರೇಟ್ ಇದೆ 100 ರೂಪಾಯಿ ಹಾಂ ಕೆ ಜಿ ಮೊದಲನೇ 20 ರೂಪಾಯಿ ಇತ್ತು ಇರ್ನೂರು ರೂಪಾಯಿ ಟೊಮೆಟೊ ಸಾರ್ದು ಕೂಡ ದೆಪ್ಪೊಡವರು ದೆಪ್ಪೊಡವು ನೂಲು ಕಟ್ಟದ್ದು ದೆಪ್ಪೊಡಿ ದೆಪ್ಪೊಡವು ಅಷ್ಟು ಬಾಡೊಂದು ಬರೀನೆ ಆಯ್ತು ಪಾಡೋದು ಹಾಂ ಒಂದೊಂದೇ ರೀತಿ ಬಾಯ್ಲರ್ ಟೈಸನ್ ಒಂದು ನಮ್ಗೆ ಬಿರಿಯಾನಿ ಪೂರ ಟೈಸನ್ ಪೂರ ಹಾಕುದು ಅವು ಬಂದ ಗಟ್ಟಿ ಕೆಲವು ಜೋಕ್ಲು ಪೂರ ಹಾಕಿದ್ಯಾ ವೇಸ್ಟ್ ಮಾಡ್ತೀವಿ ಅದಕ್ಕೆ ನಾವು ಬಾಯ್ಲರೇ ಮಾಡ್ತೀವಿ ಜಾಸ್ತಿ ಹಾಂ ಆದರೆ ಪೀಸ್ ಮಾತ್ರ ಬಾರಿ ಮಲ್ಲ ಮಾಡ್ತೀವಿ ಅಲ್ಲ ಅಂತಾರೆ ತೊಂದರೆ ಅಜ್ಜಿಯಲ್ಲಿ ಎಲ್ಲಿ ಹಣ್ಣು ಬನ್ನಿರಜ್ಜು ನಾನು ಸೋಕ ಕೈಯಲ್ಲಿ ತಿರ್ಗೋ 5 ವರ್ಷ ಒಂದು ಮಿಕ್ಸರ್ ಮೇಲೆ ಬೋನಿದು ಮಿಕ್ಸರ್ ಹೋಗಿ ಆರೈಕೆ ಮಾಡುವ ಹಾಂ ಮುಗಿಸಿದೆ ಅಡೆ ಸಮಾಪ್ತಿ ನಾನು ಒಂತೆ ಬೇಯೋಡು ಪಂಪುರ ಹೋಗ್ತಾ ಲಾಸ್ಟ್ ಮೈಪುನ ಹಾಂ ಪೂರ ದಿಕ್ಕೆಲ್ಡ ಅಡಿಗೆ ಗ್ಯಾಸ್ ಯೂಸ್ ಮಾಡ್ತಿದ್ವಿ ನ್ಯಾಚುರಲ್ ಅದು ಮಂತೀನಿ ಅದು ಮಂಜಾಲದ ಪೊಡಿ ಮಂಜಲ್ದ ಪೊಡಿ ಏತು 2 ಸ್ಪೂನ್ 2 ಸ್ಪೂನ್ ಮಂಜಾಲದ ಪೊಡಿ ಹೌದಾಯ್ತು ಪುರಲ್ ಬರ್ತನ ಕೊಡೋದು ಹಾಂ ಸಾಧಾರಣಕ್ಕೆ ಬೇಯೊಂದು ಬತ್ತು ನುಂಡಿ 2 ನಮ್ಮದು ಹಾಂ ಓಪನ್ ಮಾಡ್ತೀನಿ
ನಂಗೆ 4 ಸತಿ ತಗೋಡ ಮನ್ ಪಡ ನೀರು ಬಿಡ್ಪುಣ್ಣಕ್ಕೆ ಏನ್ ಮುಲ್ಪದೊಂಜಿ ಉಪ್ಪು ಏತು ಒಂಜಿ ಮುಷ್ಟಿ ರುಚಿಗೆ ಏತು ಬೋಡು ಆ ಉಪ್ಪು ಬೊಕ್ಕ ತೂತು ಬಲ್ಲ ಈ ಬೇಸೊಪ್ಪದ ಕಡ್ಡಿ ಲೊಟ್ಟಿಗೆ ಬಾಡ್ದಿರುತ್ತೆ ಯಾಕೆ ಗಾಯ ಬಾಡ್ನಿ ಅವು ಐಟು ಒಂಜಿ ಟೇಸ್ಟ್ ಒಂಜಿ ಬೇತೆ ಬರುತ್ತೆ ಒಂದ ನಾನು ಅಂದ್ ಮೊದಲ ನಾನು ತೂತೇನು ಬಲಸನ ದೆಪ್ಪುಡು ಈತಿದ್ದ ಕೋಲು ಅಂದ ಕಡ್ಡಿರ ರುಚಿ ಇಂದು ಅಲ್ಲ ಬೋರ್ಡ್ ಪದಲ ಬೇಯ್ತಂಡದೆ ಓದಿದ ತುಂಡು ಬಾಚೋಕೆ ಬೇಯ್ತಿದ್ದಂದ್ರೆ ಮಸಾಲ ಪಾಡ್ಗ ಶುಂಠಿ ಬೆಳ್ಳುಳ್ಳಿ ಬೊಕ್ಕ ಪುದೀನ ಸೊಪ್ಪು ಒಟ್ಟಿಗೆ ಪೇಸ್ಟ್ ಮಾಡ್ತು ನಾನು ಎಕಡೆ ಪೇಸ್ಟ್ ಬಂತು ಅಂದ್ರೆ ಕೈಯಲ್ಲಿ ಪಲ್ಲು ಸೋಪ್ ತಿರ್ಗೋಣಿದೆ ಹಾಂ ಸರಿ ಸರಿ ನಂಗೆ ಏತು ಕಲಿಸ್ಕೋಬೋದು ದಪ್ಪ ಬೋಡು ತೂದು ಪಾಡು ಚೂರು ನೀರು ಪಾಡ್ನಿ ತೆಲ್ಪೋಯಾರೆ కొంత ಬೇಯ್ತಾನ ಸರಿಯಾಗ అది ఓ నీరు బీంగండి ఎంచండి ಎಡ್ಡದನ ಕೊದ್ದಿ ರೆಡ್ಡಿ ನಲ್ಲ ಎಡ್ಡೆ ಪಾಡಿರೋದು ಕೆಲವು ಪೇಸ್ಟ್ ಮಾಡಿರೋದು ಉಪ್ಪು ಪೂರ ಸರಿಯಾ ಉಪ್ಪು ಪೂರ ಸರಿ ಓಕೆ ಓ ದಮ್ಮು ಅವಾಯಿನ ನುಪ್ಪು ಒಟ್ಟಿಗೆ ಆ ಸ್ಟೆಪ್ ಉಂಟು ಐದು ಬೈಪವನೆ ತೀಪುನೆ ಅಂದ ವಾ ಬಾರಿ ಶೋಕ ಆತ ನೀ ಅಂದ ಏಪಲ ಬೈಜಿ ಕೊಂಚಲು ಬರಲಿ ಎಂದಾಯ್ತು ₹5 ಪ್ಯಾಕೆಟ್ ₹10 ಪ್ಯಾಕೆಟ್ ₹10 ಪ್ಯಾಕೆಟ್ ನೀವು ಪಾಡು ಇಜ್ಜಿ ಟೇಸ್ಟ್ ಬಂದಾಗ ಅಲ್ಲೊಂಜಿ ಒಂಜಾ ಉಂಡ ಒಂಜಿ ಯಾವ್ದು ತೂಕ ಓಹೋ ಎತ್ತಂಡು ಪರಿಹಾರನ ಪೇಸ್ಟ್ ಮಂತೀತ್ ಬೀಜದ ಒಂದು ಪೇಸ್ಟ್ ಮಂತೀತ್ ನಂದು ಕಡೆ ಐನ್ ಪಾಡ್ನೆ ಬೀಜದ ಒಂದು ಬೊಕ್ಕಂಜಿನ ಎಲ್ಲು ವೈಟ್ ಎಲ್ಲು ఆయన పేస్ట్ మంతీతున్నది ఆయన ఏతి గంట నీళ్ళు అదితండి ఆయన అర్ధ గంట నీరు పడి అర్ధ గంట నీళ్ళు అది నాకు తోచింది జిప్పుగేనే అర్థం ಅಂತ ನೀರು ಪಾರ್ದ ಇಟ್ಟಿತ್ತು ಅಂಶ ಬಂದ ಬೀಜದ ಒಂದು ರೇಟ್ ಕೆಜಿ ನಮ್ಮ 1 ಕೆಜಿ ಮಾಡ್ತಾನ ಅಂಚೂರು ನೀರು ಪಾರ್ದ ಬಂದ ವೇಸ್ಟ್ ಮಾಡ್ತಾರೆ ಅಲ್ಲಿ ಬೀಜದ ಒಂದು ಅಂದ
ರುಚಿಗೆ ಹಾಕಂತ ಕೊಜಪ್ಪು ಅಂತೆ ಮೊಸರು ಚೂರಿಗೆ ಸಿರ್ಗಾದೆ ಹೊರ ಕೊದ್ದೋಡು ಸೋಪ್ ಮಾಡ್ತದೆ. ಸುಮಾರು ಜನ ಕನ್ನಡದಲ್ಲಿ ಇಪ್ಪಣೆ ಸ್ವಲ್ಪ ಕಮ್ಮಿ ತಿಂಚಿದೆ ಒಂದು ಸೂಕು ರಿಪ್ಪೆಲ್ಲ ಒಂಟೆ ಅಲ್ಲ ನಮ್ಮದು ಒಂಟೆ ಹೊಲ ಇಲ್ಲ ಹೊರ ಅಂತಲೆಪ್ಪ ಅಡೆ ನಾವಂಚೂರು ಕೊದ್ದಿರಂದು ಸೋಪ್ ಕೊದ್ದಿನ ಮುಗಿಂದ ಕೊದ್ದಿನ ಮುಗಿನ ಬಕ್ಕ ದಮ್ ಹೊರಿಯರ ಸರಿ ಇದಾಯ್ತಕ್ಕ ಕೋಳಿಯಾ ಅತ್ತ ಕೊರಂಗು ಓ ಕೊರಂಗ ಬಾರಿ ಶೋಕ ನನ್ನ ಮಾತ್ರ ಕಜಿಪದ ಕಜಿಪತ್ತ ಕಬಾಬು ಓಹೋ ಕಬಾಬ್ ನಿಂಜಿನ ಪಚ್ಚೆ ಕಬಾಬ ಬೋರಣ ಕದಿ ಬೋಲಿಯದ ಇನ್ನ ಸೋಕು ಮಿಕ್ಸ್ ಮಾಡ್ಕೊಂಡು ಕೋಟ್ ಮಾಡ್ಕೊಡು ಕೋಟ್ ಮಿಕ್ಸ್ ಮಾಡ್ಕೊಡು ಮಿಕ್ಸ್ ಅತ್ ಇಂಚಿನ ಅನ್ಕೊಂಡಕ್ಕೆ ತುಳುಟ್ ಇಂಚಿನ ನೋಡಿ ಅನ್ನ ಈ ತುಳುಟ್ಟೆ ಬಂದು ಅವೇ ತುಳುಟ್ಟು ಮಿಕ್ಸ್ ಮಾಡ್ಬುಣೆ ಅವು ಮಿಕ್ಸ್ ಕನ್ನಡ ಇಂಗ್ಲಿಷ್ ಮೊರಕ್ಕವನೆ ನನ್ನ ನೆನ್ ಸೋಕು ಮೊರಕ್ಕವನೆ ಅದಕ್ಕೆ ಏನಂತ ಎತ್ತೈತೆ ಮಸಾಲೆ ಜಾಸ್ತಿ ಹಾಕೋಣ ಅಂದ ಎನ್ನ ರಡ್ಡು ಭಾವನಕ್ಲು ಮೂಜಿ ಅಕ್ಕನಕ್ಲು ಸೇರ್ದು ಅಡಿಗೆ ಮಂತಂದುಳ್ಳೇದು ಅಕ್ಲನೊಟ್ಟಿಗೆ ಯಾನ್ಲೊಲ್ಲೆ ವಿಡಿಯೋ ಅಂತಾರೆ ಮಾತ್ರ ವಿಡಿಯೋ ಮನ್ಪುನ ಸುಲಭನ ಏತು ಬಂಗುಂಡು ವಿಡಿಯೋ ಮನ್ಪೊಡಂಡ ಭಯಂಕರಲ್ಲ ನಾನು ಫಾರಿನಲ್ಲಿದ್ದೆ ನೋಡಿಡಿಲ್ಲ ನಾವೇ ಮಂಗ ಫಾರಿನ್ ಬರ್ಪೇಳ್ಸ ಈ ಸಲ ನಿನ್ನ ಬರ್ತಡೆಗೂ ಎಂಕ್ಲೆ ಅಲ್ಲ ಬರ್ಪೇಳ್ಸನ ಗೊಂಜಿ ಎಂದ ಮೈತದಿಲ್ಲ ಇತ್ತಂದ ಎಂಕ್ಲೆ ಗೊಂಜಿ ಹೆಲ್ಪ್ ಮೈತದಿಲ್ಲ ಬಂಡೆ ಚಾ ಕೊದಿಯೋನುಂಡು ಮೂಲು ಒಂಜಿ ಸ್ಟೆಪ್ ನೊಪ್ಪು ఏదనుకుని నన్ను స్టెప్ నొప్ప ఇతర పాడదా అండి ఇతర అడిన స్టెప్ ಯಾಕಂದ್ರೆ ತೂನ ಪೀಸ್ಲು ಪೂರ ಮಲ್ಲ ಮಲ್ಲ ಇತ್ತು ಪೂರ ಎಲ್ಲಿ ಆಗ್ತದ ಎಲ್ಲಿ ಆತಂದು ಅಡಿಗೆ ದಾಖಲೆ ನೀನು ತಿಂದಿರಲ್ಲ ಆಯ್ತು ಲಾಸ್ಟ್ ಮಿತ್ತೆ ಗೆಂಡ ವಾಡ್ನೇನಾ ಮೆತ್ತ ಮಿತ್ತ ಮುಪ್ಪದ ಮಿತ್ತ
ಅವು 20 ನಾನು ಉಪ್ಪು ಆಡ್ನೆ ಫುಲ್ಲು ಕೊಡೊಂದು ಸ್ಟೆಪ್ಪು. ಪೂರ ಪಾಡ್ನೆ ಲಾಸ್ಟಿಗೆ. ಅದಕ್ಕೆ ರೇಟ್ ಜಾಸ್ತಿ ಇದೆ ಅಂತ ನೋಡಿ ಏನು ಮಂತದ ದಕ್ಕ ತೋರ್ತೀನಿ ಫುಲ್ ಕವರ್ ಮಾಡ್ಬಿಡಿ ಇಂಚ ಆಯ್ತು ತಿರ್ತದೆ ನಾನು ಬಾರ್ದೇ ರೀತಿ ಅವಲ್ ಬದಿಲ್ಲ ಅದಕ್ಕೆ ನಾನು ಅಂತ ಕಲರ್ ಪಾಡ್ನೆ ಕಲರ್ ಬೋರ್ಕ್ ನಾನು ಕಲರ್ ಮಾಡ್ಕೊಣೆ. ಅಂತ ಕಲರ್ ಒಣ್ಣೆ ಆ ಕಲರ್ ಬೋರ್ಡ್ ಆ ಕಲರ್ಗೆ ಕೆಂಪಂಡ ಕೆಂಪು ಮಂಜಲ್ ಉಂಡ ಮಂಜಲ್ ಅವರೆಲ್ಲ ಮಿಕ್ಸ್ ಹಾಕೊಂಡು ನೆಟ್ಟು ಉಪ್ಪುಡು ಕೊಂಚ ಚೂರು ನೆಯ್ಯಿ ತುಪ್ಪ ಆಡ್ನೆ ನೆಯ್ಯಿ ತುಪ್ಪ ಕನ್ನಡ ಚೂರು ಒರಿಪ್ಪಾಗದ ಯೋಕ್ಲೆ ತಿನ್ನಿಯಾರ ಬೊಕ್ಕ ಫೈನಲ್ ಆದ ಈ ನೀರುಳ್ಳಿನ ಎಲ್ಲಿ ನೈಟ್ ಫ್ರೈ ಮಂತದ್ದು ಬಿರ್ಕೆರ ಉಂಡು ಫೈನಲ್ ಆದ ಫೈನಲ್ ಅದು ಈಡೆ ಪಡ ಸೋಕ್ ಮಂತಿದ್ದ ಬಾರ್ದೇರ ಮುಚ್ಚಿದ ಮುಂಚೆ ಮುಚ್ಚಿದೆ ಇಂಚ ಮುಚ್ಚಿದ ಫುಲ್ ಮುಚ್ಚಲು ಕವರಂ ಪೆರುಂಡು ಅದಕ್ಕೆ ಈ ಮುಚ್ಚಲ್ ಇಂಚ ಜೀರ್ದೆ ನನ್ನ ಮೆತ್ತಗೆಂಡನ ಆಯ್ತಾ ಮಿತ್ತೊಂದು 4 ಗೆಂಡ ಮಾಡುತ್ತೆ. ಓಕೆ ಓಕೆ ನೋಡು ಗೆಂಡದ ಅದೇ ದಮ್ ಬಿರಿಯಾನಿ చెప్తున్నా పక్క తెప్పడా అడే ముగింది అడే ముఖ్యండి రెడ్ అమ్మూజీ ಅದಾಯ್ತಂಬೆ ದಾಯ್ತು ಗೊಬ್ಬಣ ಹೆಂಗಿನ ಗೊಬ್ಬಣಿ ತೂಕನ ತೂಕನ್ ಮನೆ ಅಲ್ಲ 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 ಇತನ್ನ ಮೇಲ್ ಬರ್ಪುಂಡು బిర్యానీ మనకు విషయాలు రట్టం బెన్నం రట్టం బే అరే ఓడి పడ్డావా ఓడి బిజీ పండు 4 కేజీ పడ్డ 4 కేజీ ఓడి అరే అల్ల ಅಲ್ಲ ಇಟ್ಟಿದ್ಯಾ ಕಬಾಬ್ ರೆಡಿ ಒಂದು ಕತ್ತಲೆಲ್ಲ ಉಂಡು ಕೊಜ್ಜದ ಫ್ಲಾಶ್ ಲೈಟ್ ಇದು ಹೋಗೋದು ಕುಡಂತ ಡಿಬ್ಬಂತ ಸ್ಪೆಷಲ್ ಕಬಾಬ್ ಪಚ್ಚೆ ಕಬಾಬ್
ಕಾಯಿ ಮುಂಚಿದ ಚಟ್ನಿಯ ಕಾಯಿ ಮುಂಚಿ ಪುದೀನ ಕೊತ್ತಂಬರಿ ಸೊಪ್ಪು ಎಂಕ್ಲು ಇಟ್ಲ ತೂದತ್ತು ಎಂಕ್ಲ ನಂಗೆ ಪ್ಲಾಂಟ್ ಬಂತಾನೆ ಅವಾಗ ಎಂಕಲ್ ತೂದು ಅನ್ಪುಣೆ ಅಂದ ಎಂಕ್ಲ ದುಪ್ಪು ತೂದು ಬಂತೆಲ್ಲ ಯಾವು ರೆಡಿ ಒಂದೊಂದು ಕಬಾಬು ಫಸ್ಟ್ ಟೈಮ್ ಪೀನಿ ಇಂಚಿನ ಕಬಾಬು ನನ್ನ ದಿಕ್ಕು ತಿಂತಾನಾ ತಿಂದಿದ್ದನ್ನು ತಿಂತು ನೋಡಿ ಕೆಂಪು ಶಬಾಷ್ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಅವು ಮಣಿಪನ ಗೆಳತಿ ಅವು ಎನ್ನ ಬಾಯಿ ಮಣಿಪನಂತು ಜಿಂದು ದಾಟಾಲ ಪನೊಂದು ಕೊಟ್ಟು ಓ ಗೆಳತಿ ನೋಡಿ ಮಾಡೋದು ಹಿಂಗೆ ಪಾಪ ಭಾರಿ ಬಂಗಾರಂದಲ್ಲಿ ಹಾಂ ಭಾರಿ ಸೋತ ಬೇರೆನ್ನ ಬಾವಿ ಬೊಂಬೈಟ್ ಬರೀತಾರೆ ಒಂಜಿ 10 ವರ್ಷ ಇರ್ತಾರ ಅಂತ ಓಹೋ ಮತ್ತೆ ಬಟ್ಟೆ ಉಂಟದ ಬಾರ್ಲ ಆಯ್ಕೊಂಡು ಕಬಾಬು ಏಕಂದು ಪವರಿ ಕಾಲು ಕಬಾಬಿಗೆ ಕಲ್ತಿನ 3 ಕೆಜಿಯನ್ನು ಹಾಕಿ ಇದು ನಿಜವಾದ ಜೀವಗಳ ಇದ್ದಾಯ್ತು ಪುದೀನ ಕೊತ್ತಂಬರಿ ಪುದೀನ ಎಡ್ಡ ಟೀಲ್ ಕೊಂದಳ ಹಂಗನ್ನದ ಆರ್ನ ನನ್ನ ನಿನ್ನಾನ ಏಕ್ ಪೀಸ್ ಉಂಡ ಇಟ್ಟು ఉందా మరి మున్నదుందా ఉందా ಮುನ್ನೂರು 375 ಮುನ್ನೂರ ఉందా ಒಂದು 470 ಇಪ್ಪ ಲೆಕ್ಕ ಅಂತಿದ್ದೀನ ಲೆಕ್ಕ ಅಂತಿದ್ದೀನ ಆತಿಪ್ಪದಿ ನೀರು ಎಂತಾನೆ ಅಡಿಗುದಿಲ್ಲ ಕೋಳಿ ಬತ್ತ ಐನ ಅಡೆಗೆ ಎಣ್ಣೆಗಳಾಗುತ್ತೆ ಇಡಿಗೆ ಮಾಡ್ದಾನೆ ಅಡೆಗೆ ಮುದ್ಕೊಂಡು ಅಡೆಗೆ ಬರ್ನೆ ಸ್ವೀಟ್ ಅದಕ್ಕ ಎಂಜಿನ ತಂದೂರಿಯಾ ಡ್ರಿಲ್ ಡ್ರಿಲ್ ಒಟ್ಟೆ ನಾವು ಗ್ರಿಲ್ ಅದೇನೋ ಮಿಂಚು ಕಣ್ಣಲ್ಲಿ ಹೆಜ್ಜೆನ ಹಿಂದೆ ಸರದಿರಲಿ ಒದ್ದಾಡುತ್ತಾವೆ ಆತುತಿಯಲಿ ಆಸೆಗಳಿಗಾಸೆ ಅರಗಿಡುವ ಹಂಸೆ ನನಗಾರಿ ಸೋರತಿ ಆ ಬೆಚ್ಚೆಣ್ಣೆ ಕಮ್ಮಿ ಅಂದ ರವಕ್ಕ ಕಮ್ಮಿ ಅವು ಮೀನ್ ರೆಸಿಪಿ ಅಂತ ನೀಯದ ಮೀನ್ ರೆಸಿಪಿ ಡುಂಬಲದ ಒಂದು ಮೀನ್ ರೆಸಿಪಿ ಅಂತಿತ್ತು ಪಲಾಯಿ ಮೀನ್ ಪಲಾಯಿ ಮೀನ್
ಹಾಂ ಭಾರಿ ಸೊಕು ಪುಗ್ಗೇರು ತೊಂದಲೇರಿ ಅರೆ ಸುಮಾರು ಅವಾರ್ಡ್ ಬರೋ ತೆಗೆದುಂಡು ಪುಗ್ಗೇರು ಪುಣಿಗೆ ಇಂದೆ ಇತ್ತೆ ಯಾನೊಂಜಿ ಉಲ್ಪ ಇಂದೆ ಪತೊಲ್ಲೆ ಇತ್ತೆ ಯಾನು ಉಲ್ಪುನಗ್ಲೆ ಗೊತ್ತಾವಚ್ಚ ಹಾಂ ಇದೆಲ್ಲ ನಕ್ಕ ಇದು ಬಾವಿ ಸ್ಕ್ರೀನ್ ಕೂಡ ರೆಡಿ ಅಂತ ಒಂದಿಲ್ಲ ಬೇಕಾದ ಬುಡದೊಂದಿಲ್ಲ ಅವಾರ್ಡ್ ಏನ್ ಬರುತ್ತೆ ನನಗೆ ಗೊತ್ತಿಜ್ಜಿ ಡಮ್ ಡಮ್ ಎಂಚಿನ ರಾಕೆಟ್ ಅವು ಸರಿ ನಾಚಿಕೊಂಡು ಸೂಜಿಡು ಬುಗ್ಗೆ ಪೂರ ರೆಡಿ ಆಂಡು ಸುಮಾರು ಬುಗ್ಗೆ ಉಂಟು ತೋಲೆ ಸುಮಾರು ಉಂಟು ಬುಗ್ಗೆ ತೋಲೆ ಫ್ರೆಂಡ್ಸ್ ಸುಮಾರು ಬುಗ್ಗೆ ಉಂಟು ತೋಲೆ ಓಡೆ ಪತ್ತನಕ್ಕೆ ಪತ್ತನ ಸುಮಾರು ಬುಗ್ಗೆ ಯಾವಂದ ಐಟು ಉಪ್ಪುನೇ ಪತ್ತೆ ಬುಗ್ಗೆ ಅಂದ ಈ ಪನೀರ ಬಲ್ಲಿ ಸುಮಾರು ಉಂಟು ಬುಗ್ಗೆ ತೋಲೆಗೆ ಆಯ್ತು ಸುಮಾರು ಸರಿ ಸರಿ ದೂರ ತೋಜಲಗೆ ದೂರದ್ದು ಇಡೀನೇ ಗೊಚ್ಚಿ ತೊಡಲಿಕ್ಕೆ ಮೂರರಲ್ಲಿ ಮೆಲ್ಲ ಕೈ ಮೆಲ್ಲ ಕಚ್ಚಂಬರ್ಗ್ ರೆಡಿ ಅವನುಂಡು ಕಚ್ಚಂಬರ್ಗ್ ರೆಡಿ ಅವನುಂಡು ಪನ್ನೀರ್ ಮಸಾಲೆ ಕಚ್ಚಂಬರ್ಗ್ ರೆಡಿ ಅವನುಂಡು ಓ ಸಲಾಡ್ ಸಲಾಡ ಸಲಾಡ್ ಬಂಡ ಸೇಮ್ ಓಹೋ ಅವು ಡಿಸೈನ್ ಬಾರ್ಸೋಕ ಐಡಿಯಾ ಲಕ್ಷ್ಮಣ ಕುದರ್ವರೆ ಪುತ್ತೂರು ಕಂಪನಿ ಕ್ಲಿಯರ್ Smile, smile, smile. Smile, face. Smile. ಮಾತಾಡಲ್ಲ ಆಗೋರ್ಲಿ ಹೆಂಗ್ ಅಂತ ಗೊತ್ತೇ ಅದು ಜೋಕ್ಲೆ ಬಂಡ ಈ ಜೋಕ್ಲೆ ಬರು ಅರೆ ವೀಡಿಯೋ ಕಾಲ್ ಮಾಡ್ಬಿಡ್ತಾರೆ ಅವ ಇವತ್ತನೇ ಏನಪ್ಪ ನೇ ಆರ್ಲ ಸುತ್ತಿ ಆಗೋದು ಕೊರ I smiled a little bit. Kumar. ಅಂದು ಒಂಜೋ ಸಾಡು ಬಕ್ಕನಿಗೆ ಗಾಯ ಮಾಡ್ತಾರೆ ಅಂದು ಯಾರು ಕೊರ್ಪಣಲ್ ಕೊರ್ಲೆ ಕೊಲೆ ಕೊಲೆ ಚಿಕಮ್ಮ ಬೋಲೆ ಚಿಕಮ್ಮ ಎಂಜೋಲೆ ಎಂಜೋಲೆ Smile, smile.
चॉकलेट ಏನು ದಿಲೆ ರೆಡಿ ಇಂಚಿಗೆ ಮೊಬೈಲ್ ತೋಡ ಅವನ್ ಸಿಂಚಿಲ್ಲ ಮೊಬೈಲ್ ತೋಡ ಆಯ್ ನಾಂದ ನಿನ್ನಾಂದ ಸ್ನೇಹಿತರೆ, ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಅಯೋಧ್ಯೆ ಫ್ರೆಂಡ್ಸ್ ಅಂತ. ಅದರ ಎಲ್ಲ ಸದಸ್ಯರು ಇಲ್ಲಿದ್ದಾರೆ. ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅವಾಗದಿಂದ ಇವಾಗಿನವರೆಗೂ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು ಇವರೆಲ್ಲ. ಸ್ನೇಹಿತರೆ, ನನ್ನ ಬರ್ತ್ಡೇಗೆ ನಾನು ಕೇಕ್ ತರೋದರಲ್ಲಿ ಇರಲಿಲ್ಲ, ಸಿಂಪಲಾಗಿ ಮಾಡೋದರಲ್ಲಿದ್ದೆ. ಆದರೆ ಇವರೆಲ್ಲ ಸೇರಿಕೊಂಡು ನನ್ನ ಬರ್ತ್ಡೇಗೆ ಕೇಕ್ ತಂದಿದ್ದಾರೆ. ನಾನು ಕೇಕ್ ತರಲು ಬೇಡ ಅಂತ ಹೇಳಿದರೆ ಅವರು ಕೇಳಲ್ಲ. ಅವರ ಖುಷಿಗೋಸ್ಕರ ಅವರು ತರ್ತಿರ್ತಾರೆ ವರ್ಷವೂ. ನಾನು ಅದಕ್ಕೋಸ್ಕರ ಅವರಿಗೆ ಬೇಜಾರಾಗೋದು ಬೇಡ ಅಂತ ಕಟ್ ಮಾಡ್ತೀನಿ ಅಷ್ಟೇ. ನಾನು ಒಂದು ಬಾರಿ ಕೇಕ್ ತಂದಿದ್ದೆ. ಅದು ಯಾವಾಗಂದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆದಾಗ. ಬರ್ತ್ಡೇಗೆ ಅಂತ ಕೇಕ್ ತಂದಿಲ್ಲ ಅಷ್ಟೇ. ಎಂಜಾದ ನೀವು ಸುದ್ದಿಜ್ಜಿ ಎಂಚಾದ ಮನಸ್ಸು ಒಂದು ಅನಸಂಜಿ ಬಿರಿಯಾನಿ ಎಂಚಾದ ನಕ್ಕ ಬಿರಿಯಾನಿ ತಿನ್ನೋಳಿ ಅದ ಎಂಚಾದ ಬಾವ ಸೂಪರ್ ಅದನ್ನ ಎಡ್ಡಾದಂడి ಅಪ್ಪ ಎಲ್ಲ ತಿನ್ನೋಳಿ ಅದ ಓಹೋ ದೇ ಅಂದ ಶೇ ಎಂಚಾತನ್ ಬೇವಣಸಿ ಸೋದ್ದಿ ನಮ್ಮ ಎಂಚಾತನ್ ಬೇ ನಂಬೆ ಪಣಂಬೆ ಎಂಚಾತನ್ ಬೇ ಒಯ್ ಪಣಂಬೆ ಎಂಚಾತನ್ ಎಡ್ಡಾತನ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.